ಬಹಳ ನೋವನ್ನ ನಮ್ಗೆಲ್ಲರೂ ಕೂಡ ತಂದಿರಂತದ್ದು ರಾಜಕಾರಣದಲ್ಲಿ ಧ್ರುವನಾರಾಯಣ್ ಇವತ್ತು ಇಲ್ಲ. ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವನ ಮೇವಚ ಯಮಸ್ಯ ಕರ್ಣಾನಾಸ್ತಿ ತಸ್ಮಾ ಜಾಗೃತ 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 ಅಂತ ಒಂದು ಶ್ಲೋಕನ ನನಗೆ ಅವ್ರು ಹೇಳಿದ್ರು. ನಾನು ಏನು ಅಂತ ಕೇಳಿದೆ ಅವ್ರಿಗೆ. ಅವ್ರು ಹೇಳಿದ್ರು, ಮನಸ್ಸು ಚಂಚಲ, ಯೌವನ ಚಂಚಲ, ಹಣ ಚಂಚಲ, ಹಂಗೆ ಜೀವನ ಕೂಡ ಶಾಶ್ವತವಾಗಿರುವುದಿಲ್ಲ. ನೀನೇನಾದ್ರು ಮನಸ್ಸು ಏನಾದ್ರು ನಿನ್ನ ಭಾವನೆಯಲ್ಲಿ ಈಗ ಏನೋ ಒಂದು ತೀರ್ಮಾನ ಮಾಡಬೇಕು ಅಂತಿದ್ರೆ ಅದನ್ನ ನೆಕ್ಸ್ಟ್ ಕ್ಷಣದಲ್ಲಿ ಅದು ಬದಲಾವಣೆ ಆಗೋಗ್ಬಿಡ್ತದೆ. ಅದಕ್ಕೆ ಕೃಷ್ಣನ ಇವನು ಕರ್ಣನ ಕವಚ ಇದೆಯಲ್ಲ, ಅವನು ಎಡಗೈಯಿಂದ ಕಿತ್ತು ಬಲಗೈ ಕೊಡ್ಬೇಕಾದ್ರೆ, ಇಲ್ಲ ಯಾರಿಗಾರೊಬ್ರಿಗೆ ದಾನ 10 ರೂಪಾಯಿ ಏನಾದ್ರು ಕೊಡ್ಬೇಕಾದ್ರೆ ನೀನು 100 ರೂಪಾಯಿ ಕೊಡ್ಬೇಕು ಅಂತ ಯಾರೋ ಭಿಕ್ಷಾ ಬಂದು ಕೇಳ್ತಾನೆ. ಆ ಭಿಕ್ಷಾ ಕೇಳಿದಾಗ ಕೊನೆಗೆ ನೀನು 100 ರೂಪಾಯಿ ಕೊಡ್ಬೇಕು ಅಂತಿದ್ಯಾ, ಅದನ್ನ ಜೋಗ್ ಇಕ್ಕಿ ವಾಪಸ್ ಕೊಡೋಷ್ಟೊತ್ತಿಗೆ 100 ಸಾಕು, ಒಂದು 50 ಸಾಕು, 40 ಸಾಕು ಅಂತ ಮನಸ್ಸು ಚೇಂಜ್ ಆಗ್ಬಿಡ್ತದಂತೆ. ಯೌವನ, ಹಣ, ಮನಸ್ಸು. ಅದಾದ್ಮೇಲೆ ಈ ಅಮ್ಮ ಇದ್ದವನು ಅವನು ಕರ್ಣನೇ ತೋರಿಸಿದಿಲ್ವಂತೆ. ಯಾವುದು ಲೈಫಲ್ಲಿ ಪರ್ಮನೆಂಟ್ ಇಲ್ಲ. ಸೊ ನಾವು ಧ್ರುವನಾರಾಯಣ್ ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟು, ನಿಮ್ಗೆ ಗೊತ್ತಿದೆ, ಇಲ್ಲೆಲ್ಲರಿಗೂ ಗೊತ್ತಿದೆ. ಅವ್ರಿಗೆ ನಾನು ಮಂಡ್ಯ ಜವಾಬ್ದಾರಿ ವಹಿಸಿದ್ದೆ, ಮೈಸೂರು ಜವಾಬ್ದಾರಿ ವಹಿಸಿದ್ದೆ, ಚಾಮರಾಜನಗರ ಜವಾಬ್ದಾರಿ ವಹಿಸಿದ್ದೆ, ಕೂರ್ಗ್ ಜವಾಬ್ದಾರಿ ವಹಿಸಿದ್ದೆ, ಚಿಕ್ಕಮಗಳೂರು ಜವಾಬ್ದಾರಿ ವಹಿಸಿದ್ದೆ, ಶಿವಮೊಗ್ಗ ಜವಾಬ್ದಾರಿ ವಹಿಸಿದ್ದೆ. ಇವತ್ತು ಅವರು ವಹಿಸಿದಂತ ಜವಾಬ್ದಾರಿಲಿ ಉಡುಪಿ ಒಂದು ಬಿಟ್ರೆ ಕೂರ್ಗ್, ಚಿಕ್ಕಮಗಳೂರು ಎಲ್ಲ 75% ಗೆದ್ದು ಇವತ್ತಿದ್ದಾರೆ. ನನಗೆ ಎಷ್ಟು ದುಃಖ ಆಗ್ತದೆ ಅಂದ್ರೆ, ನಾನು ಯೋಚನೆ ಮಾಡ್ತಾ ಇದ್ದೆ, ಇವತ್ತು ನಾನು ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ, ಇವತ್ತು ಇದ್ದೀನಿ, ನನ್ನ ಇಟ್ಟಿದ್ದಾರೆ. ನಾನು ಹೋದ್ಮೇಲೆ ಯಾರು ಮಾಡಬೇಕು ಅಂತ ಇತ್ತು ಅಂತಂದ್ರೆ ನನ್ನ ತಲೆಯಲ್ಲಿ ನನ್ನ ಸ್ಥಾನಕ್ಕೆ ಧ್ರುವನಾರಾಯಣ್ನ ಕುಂಡಿಸ್ಬಿಟ್ಟು ಹೋಗ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಪ್ರತಿ ಹಂತದಲ್ಲೂ ಕೂಡ ಏನು ಕೊಟ್ಟರು ನಗನಗ್ತಾ ಇದ್ಕೊಂಡು ನಮ್ಮ ಪಕ್ಷಕ್ಕೆ ಮತ್ತು ರಾಜ್ಯದ ರಾಜಕಾರಣಕ್ಕೆ ಒಂದು ದೊಡ್ಡ ದ್ರೋಹತಾರೆ. ನಮಗೆ ಅವ್ರಿಗಿದ್ದಂತ ಸಂಬಂಧ, ಸ್ನೇಹ, ಯಾಕೆ ಸತ್ರು ಅಂತ ನಾನು ಅದಕ್ಕೆ ಚರ್ಚೆಗೆ ನಾನು ಹೋಗ್ಲಿಕ್ಕೆ ನಾನು ತರಲ್ಲ. ನನಗೆ ಅವ್ರು ಸಾಯಕ್ಕಿನ್ನ ದೇವರು ಪಾಪ ಒಂದಿನ ಏನು ಒಬ್ಬನ ಮನಸ್ಸು ನೋಯಿಸ್ಬೇಕು ಅಂತ ಇರ್ತಿರ್ಲಿಲ್ಲ. ಒಬ್ಬ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಇದ್ರು ಕೂಡ ಯಾವತ್ತೂ ಕೂಡ ಜಾತಿ ಬಗ್ಗೆ ಆತ ಮಾತಾಡೋದಿಲ್ಲ. ಎಲ್ಲನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋದಂತ ಒಂದು ಶ್ರೇಷ್ಠ ಒಬ್ಬ ಸ್ನೇಹಿತನನ್ನ, ಸಹೋದರನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆತನ ಹೆಸರಿನಲ್ಲಿ ಇವತ್ತು ಇಂಥ ಸಂತಾಪ ಸೂಚನೆ ನನಗೆ ಸಲ್ಲಿಸುವಂತ ಒಂದು ನೋವು ಇವತ್ತು ನನಗೆ ಆಗ್ತಾ ಇದೆ. ಇವತ್ತು ನನ್ನ ಪಕ್ಕದಲ್ಲಿ ಇಲ್ಲಿ ಮಂತ್ರಿಯಾಗಿ ಕೂತ್ಕೊಳ್ಬೇಕಾಯ್ತು, ಇರಬೇಕಾಯ್ತು, ತಪ್ಸಕ್ ಆಗ್ತಿರ್ಲಿಲ್ಲ. ಅಂತ ಒಂದು ಪ್ರೀತಿ ನಾವೆಲ್ಲ ಕಟ್ಕೊಂಡು ಹೋದಂಥದ್ದು. ಬಹಳ ದುಃಖದಿಂದ ಇವತ್ತು ಅವರ ಕುಟುಂಬ ಇಲ್ಲ, ಅವರ ಧರ್ಮಪತ್ನಿ ಇಲ್ಲ, ಹೆಸರು ಮಾತ್ರ ಆತನ ಮಗ ಇವತ್ತು ನನ್ನ ಜೊತೆಯಲ್ಲಿ ಶಾಸಕರಾಗಿದ್ದಾರೆ. ಅವರ ಬಿಕ್ಕಿದ್ದವರ ಎಲ್ಲ ಸ್ನೇಹಿತರಿಗೂ ಭಗವಂತ ಕಳ್ಕೊಂಡಂತ ಶಕ್ತಿ, ಯಾಕೆಂದ್ರೆ ಅದರಿಂದ ಆ ಸಾವಿನಿಂದ ಬಹಳ ಜನ ಅವರ ಹಿಂಬಾಲಕರಿಗೆ ನೋವಾಗಿದೆ. ಇವತ್ತು ನಾ ಸ್ನೇಹಿತನಾಗಿ ನೋವಾಗಿರ್ಬೋದು, ಬಹಳ ಜನ ಹಿಂಬಾಲಕರಿಗೆ ನೋವಾಗಿದೆ. ಅದನ್ನ ತಡ್ಕೊಳ್ಳುವಂತ ಶಕ್ತಿ ಅವರೆಲ್ಲರಿಗೂ ಕೂಡ ಸಿಗ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ